ಮಂಗಳೂರಿನ ವಾಮಂಚೂರಿನಲ್ಲಿರುವ ಮಾನಸ ವಾಟರ್ ಪಾರ್ಕ್ ಪ್ರವಾಸಿಗರ ನೆಚ್ಚಿನ ತಾಣ. ಬೇಸಿಗೆಯ ರಜಾದ ಮಜಾವನ್ನ ಕಳೆಯಲು ಒಂದು ಅದ್ಭುತ ತಾಣ. ಈಗಾಗಲೇ ಈ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕಿಗೆ ಕರಾವಳಿ ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದು ಸಂಭ್ರಮಿಸುತ್ತಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಎಲ್ಲಿದೆ ನೋಡಿ. ಈಗಾಗಲೇ ಬೇಸಿಗೆ ರಜೆ ಆರಂಭಗೊಂಡಿದ್ದು ಬೇಸಿಗೆ ರಜೆಯನ್ನ ಕಳೆಯಲು ಜನತೆ ಮನೋರಂಜನೆಯನ್ನ ಹುಡುಕುತ್ತಿರುತ್ತಾರೆ. ಅಂತವರಿಗೆ ಒಂದು ನೆಚ್ಚಿನ ತಾಣವೇ ಮಾನಸ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್. ದಕ್ಷಿಣ ಕರ್ನಾಟಕದ ಅತಿದೊಡ್ಡ ವಾಟರ್ ಪಾರ್ಕ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಬೇಸಿಗೆ ಸಮಯವನ್ನ ಕಳೆಯಲು ಇದೊಂದು ಅದ್ಭುತ ತಾಣ. ಇಲ್ಲಿ ಹಲವಾರು ವಿವಿಧ ಜಲಕ್ರೀಡೆಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ವಿವಿಧ ಜಲಕ್ರೀಡೆಗಳು, ಈಜುಕೊಳಗಳು, ಮಕ್ಕಳಿಗಾಗಿ ಮನೋರಂಜನಾ ಆಟದ ಪರಿಕರಗಳು ಮಾತ್ರವಲ್ಲದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ರಮಣೀಯ ಉದ್ಯಾನವನವೂ ಇಲ್ಲಿದೆ. ಶುಚಿಯಾದ ಖಾದ್ಯಗಳನ್ನ ಸೇವಿಸಲು ವಿವಿಧ ಖಾದ್ಯ ಪ್ರಕಾರಗಳು ಕೂಡ ಇಲ್ಲಿ ಲಭ್ಯವಿದೆ. ಮಾನಸ ವಾಟರ್ ಪಾರ್ಕ್ನಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಜಲಕ್ರೀಡೆಗಳನ್ನ ಆಡುತ್ತಾ ಸಂಭ್ರಮಿಸಬಹುದು. ಫೌಂಟೇನ್ ಹೊಂದಿರುವ ವೃತ್ತಾಕಾರದ ಪ್ಲಾಜಾ, ಮಲ್ಟಿಪ್ಲೇ ಸಿಸ್ಟಮ್ ಹೊಂದಿರುವ ಫ್ಯಾಮಿಲಿ ಪೂಲ್, ಮಕ್ಕಳ ಆಟದ ಪ್ರದೇಶ, ಲ್ಯಾಂಡಿಂಗ್ ಪೂಲ್, ನೀರಿನ ಸ್ಲೈಡ್ಗಳೊಂದಿಗೆ ಲ್ಯಾಂಡಿಂಗ್ ಟವರ್, ಡ್ರೈ ಲ್ಯಾಂಡಿಂಗ್ ಸ್ಲೈಡ್ಗಳೊಂದಿಗೆ ಥ್ರಿಲ್ಲರ್ ಟವರ್ ಸೇರಿದಂತೆ ಇನ್ನೂ ಹೆಚ್ಚಿನದನ್ನ ಈ ವಾಟರ್ ಪಾರ್ಕ್ ಹೊಂದಿದೆ. ಇದಲ್ಲದೆ ಮಾನಸ ಅಮ್ಯೂಸ್ಮೆಂಟ್ ಮತ್ತು ವಾಟರ್ ಪಾರ್ಕ್ನಲ್ಲಿ ಸಂಜೆ 6ರಿಂದ 7 ಗಂಟೆಯವರೆಗೆ ಮಳೆ ನೃತ್ಯದೊಂದಿಗೆ ಸಂಗೀತ ಕಾರಂಜಿಯು ಗಮನ ಸೆಳೆಯುತ್ತಿದೆ. ನಮಸ್ತೆ ಮೇಡಮ್, ಹೇಗೆ ಆಗ್ತುಂಟು ಮಾನಸ ವಾಟರ್ ಪಾರ್ಕ್? ತುಂಬಾ ಚೆನ್ನಾಗಿದೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ, ಆಟ ಆಡೋಕೆ ತುಂಬಾ ಚೆನ್ನಾಗಿದೆ, ಮತ್ತೆ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಕಡಿಮೆ ರೇಟು, ತುಂಬಾ ಚೆನ್ನಾಗಿದೆ. ವಾಟರ್ ಪಾರ್ಕು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಹಾಗೂ ಮಿಡ್ಲ್ ಕ್ಲಾಸ್ ಇರೋ ಮಕ್ಕಳಿಗೆಲ್ಲ ಭಾಳ ಚೆನ್ನಾಗಿದೆ. ಫ್ಯಾಮಿಲಿಗೆ ನೋಡ್ಬರ್ತಕ್ಕದ್ದು. ಹಾಗೆ ನೀರಿಂದು ಹಾಗೆ ವಾಟರ್ ಫಾಲ್ಸು ಅದೆಲ್ಲ ನೋಡೋಕ್ಕೆ ಭಾಳ ಅನುಕೂಲ ಆಗಿದೆ. ಹೊರಗಡೆ ಹೋಗೋದಕ್ಕಿಂತ ಇಲ್ಲಿ ಕೂಲ್ಡ್ ಇದೆ, ವಾತಾವರಣ ಸ್ವಚ್ಛತೆ ಇದೆ ಮತ್ತು ಅಚ್ಚುಕಟ್ಟಾಗಿರೋದ್ರಿಂದ ನಮಗೆ ಭಾಳ ಇಷ್ಟವಾಗಿದೆ. ಬಿಸಿಲಿಗೆ ಏನು ಕಾಣುವುದಿಲ್ಲ, ನೀರಿನಲ್ಲಿ ಹೋದರೆ ಏನು ಬಿಸಿಲಿಗೆ ಏನು ಕಾಣುವುದಿಲ್ಲ. ಒಟ್ಟು ಫ್ಯಾಮಿಲಿ ಮತ್ತು ಮಕ್ಕಳು ಏನೇ ಆಗಿರಲಿ ಬಂದು ನೋಡುವಂಥ ಪ್ಲೇಸ್ ಭಾಳ ಚೆನ್ನಾಗಿದೆ. ಹೇಗುಂಟು ಫೆಸಿಲಿಟಿ ಎಲ್ಲ? ಊಟದ ಫೆಸಿಲಿಟಿ, ಊಟ ಸ್ವಚ್ಛತೆ ಇದೆ ಮತ್ತು ಕ್ಲೀನೆಸ್ ಇದೆ. ಪರವಾಗಿಲ್ಲ, ತುಂಬ ಕಡಿಮೆ ಇದೆ ರೇಟ್, ಹಾಗೇನು ಜಾಸ್ತಿ ಏನಿಲ್ಲ. ಅಚ್ಚುಕಟ್ಟಾಗಿದೆ, ನೀಟಾಗಿದೆ, ಹಾಗೇನಿಲ್ಲ, ಭಾಳ ಚೆನ್ನಾಗಿದೆ. ಮಾನಸ ವಾಟರ್ ಪಾರ್ಕ್ನಲ್ಲಿ ಅಮ್ಯೂಸ್ಮೆಂಟ್ ಗೇಮ್ಗಳು, ಕಾನ್ಫರೆನ್ಸ್ ಹಾಲ್, ಪಾರ್ಟಿ ಸ್ಥಳಗಳು, ಮದುವೆ ಮತ್ತು ಕಾರ್ಯಕ್ರಮಗಳಿಗಾಗಿ ತೆರೆದ ಮೈದಾನ, ಐಷಾರಾಮಿ ಕಾಟೇಜ್ಗಳು, ದಟ್ಟ ಕಾಲಿಡುವ ಪೂಲ್, ವೇವ್ ಪೂಲ್ ಅನ್ನ ಪರಿಚಯಿಸುತ್ತಿದೆ. ಎಂಟ್ರೆನ್ಸ್ ಪ್ಲಾಜಾ, ಕೆಫೆಟೇರಿಯಾ, ಫ್ಯಾಮಿಲಿ ರೆಸ್ಟೋರೆಂಟ್, ಲಾಕರ್ ಸೌಲಭ್ಯ, ಪುರುಷರು ಮತ್ತು ಮಹಿಳೆಯರಿಗಾಗಿ ಶವರ್ ಮತ್ತು ಶೌಚಾಲಯಗಳು ಇತ್ಯಾದಿಗಳು ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಲಭ್ಯವಿದೆ. ಎಡ್ಡೆ ಪ್ರೋಗ್ರಾಮ್ ಎಡ್ಡೆ ಉಂಡು ಉಡಾಯ್ತಾ ಪೂರ ಅಂದ್ರೆ ಮುರಾನಿ ಇಡ್ತಾರೆ, ರಂಜಾನ್ ಇಡ್ತಂತೆ ರಶ್ ಉಂಡು. ನಾನು ಪೂರ ಎಂಕ್ಲ ಸ್ಟಾಫ್ ಪೂರ ಮೇಂಟೈನ್ ಮಾಡ್ತಂದಿಲ್ಲ, ಅಕ್ಕಲ ಎಡ್ಡೆ ಕಾರ್ಪೊರೇಟ್ ಮಾಡ್ತಂದಿಲ್ಲೇರು ಮಾತಾ ಜನಕ್ಲನ್ನ ಎಂಕ್ಲೆ ಪಣ್ಣಲೆಕ್ಕ ಒಂದು ಹಿಂದೆ ಮಾಡ್ತಂದುಳ್ಳೇರು ಪೂರ. അതിനകത്ത് നീർക്ക് പൂർണ്ണ ബുക്ക ಅಂತೆ ಪೀಸ್ಫುಲ್ ಆತುಳ್ಳೇರು ಪೂರ. ಆತ ಮುಟ್ಟ ಒಂಚೂರು ಕಷ್ಟ, ತಂಪಾಯಿನ ಬುಕ್ಕ ಅಂತೆ ಓಕೆ ಮಾಡ್ತಂದುಳ್ಳೇರು. ಅವೇ ಸರ್, ಈ 5 ದಿನ ಭಾರಿ ಜನ ರಂಜಾನ್ ಹಿಡಿದು ಅಂತೆ ಜಾಸ್ತಿ. ರಂಜಾನ್ ಹಿಡಿದು 5 ಮುದ ದಾಳಜ್ಜಿ ರಂಜಾನ್ ಆಯ್ನ ಬುಕ್ಕ ಅಂತೆ ರಶ್ ಉಂಡು. ಮತ್ತು ಕಾರ್ಪೊರೇಟ್ ಎಡ್ಡೆ ಇಂದು ಮಲ್ತಂದುಳ್ಳೇರು, ವಾಲಂಟಿಯರ್ಸ್ ಅಕ್ಲ ಸ್ಟಾಫ್ಲ ಎಡ್ಡೆ ಇಂದು ಮಲ್ತಂದುಳ್ಳೇರು. ಎಂಕ್ಲೊಟ್ಟಿಗೆ ಸಹಕಾರ ಕೊರಂದುಳ್ಳೇರು. ಎಂಕ್ಲ ಸ್ಟಾಫ್ಲ ಎಂಕ್ಲ ಪಣ್ಣಲೆಕ್ಕ ಜನಲ ಕೇನಂದುಳ್ಳೇರು. ವಾರದ 7 ದಿನವೂ ಮನೋರಂಜನೆಯನ್ನ ನೀಡಲು ಮಾನಸ ಅಮ್ಯೂಸ್ಮೆಂಟ್ ಸಿದ್ಧವಾಗಿದೆ.
ಈಗಾಗಲೇ ಕರಾವಳಿ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಿಂದ ವಾಟರ್ ಪಾರ್ಕಿಗೆ ಆಗಮಿಸುತ್ತಿದ್ದು ಜನತೆಗೆ ನಿರಂತರ ಮನೋರಂಜನೆಯನ್ನ ನೀಡುತ್ತಿದ್ದಾರೆ. ನಿಮ್ಮ ಬೇಸಿಗೆ ಸಮಯವನ್ನ ಇನ್ನಷ್ಟು ಅದ್ಭುತಗೊಳಿಸಲು ನೀವು ಕೂಡ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಭೇಟಿ ನೀಡಬಹುದು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಮಮ್ಮಿ ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.